ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಇಕ್ಕನೂರು ಗ್ರಾಮದ ರೈತರಾದ ಓದೋ ಸಿದ್ದಪ್ಪರವರ ಜಮೀನು ಹತ್ತಿರ ಇಕ್ಕನೂರು ಗ್ರಾಮದ ರೈತರು ಸೇರಿ ಮಳೆಯಿಂದ ಬೆಳೆ ಹಾನಿಯಾಗಿರುವುದಕ್ಕೆ ಶಾಸಕರು ಶೀಘ್ರವಾಗಿ ಸ್ಪಂದಿಸಿ ಪರಿಹಾರ ಕೊಡಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ಇಕ್ಕನೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಮಾತನಾಡಿ, ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ಅವರು ಕೃಷಿ ಕಂದಾಯ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ 2-3 ಸಭೆ ನಡೆಸಿ ತಾಲೂಕಿನಲ್ಲಿ ಸುಮಾರು 20,000 ಹೆಕ್ಟೇರ್ ಪ್ರದೇಶದಲ್ಲಿನ ಹಾನಿಯಾಗಿದ್ದ ಬೆಳೆಗೆ 28 ಕೋಟಿ ಪರಿಹಾರ ಮಂಜೂರು ಮಾಡಿಸಿರುತ್ತಾರೆ. ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದರು. ರೈತರ ಕಷ್ಟಕ್ಕೆ ಶೀಘ್ರವಾಗಿ ಸ್ಪಂದಿಸಿದ್ದಕ್ಕೆ ಶಾಸಕರಿಗೆ ರೈತರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಇಕ್ಕನೂರು ಗ್ರಾಮದ ರೈತ ಮುಖಂಡರಾದ ತಮ್ಮಣ್ಣನವರು, ಮೋಹನ್ ಕುಮಾರ್, ನಿಂಗಣ್ಣ, ಧನಂಜಯ್, ರಂಗನಾಥ್, ಶಿವನಗರ ಶಂಕರಣ್ಣ, ದೇವರಾಜ, ನಾಗಣ್ಣ, ರಾಮಚಂದ್ರ ಕಸವನಹಳ್ಳಿ ಮೊದಲಾದವರು ಉಪಸ್ಥಿತರಿದ್ದರು. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಮಸ್ಕಾರ ಬಂಧುಗಳೇ, ನಾವಿವತ್ತು ಏನು ಹಿರಿಯೂರು ತಾಲೂಕಿನ ಇಕ್ನೂರು ಗ್ರಾಮ ಅಂದ್ರೆ ಗಡಿ ಗ್ರಾಮ, ಇಲ್ಲಿ ಈ ಭಾಗಕ್ಕೆ ಬಂದಿದ್ದೀವಿ. ಈ ಇಕ್ನೂರು ಗ್ರಾಮದ ಸರ್ವೆ ನಂಬರ್ 80ರಲ್ಲಿ ಓದೋ ಸಿದ್ದಪ್ಪ ಅವರ ಹೊಲ, ಅವ್ರ ಹೊಲದಲ್ಲಿರುವಂತ ಏನು ಹತ್ತಿ ಗಿಡ, ಹತ್ತಿಯಿಂದ ನಾವು ಇವತ್ತು ಈ ಒಂದು ಬಗ್ಗೆ ಮಾತಾಡೋದಕ್ಕೆ, ಏಕೆಂದ್ರೆ ಬೆಳೆ ಹಾನಿಯಾಗಿತ್ತು, ಸಾಕಷ್ಟು ಇವ್ರ ಹೊಲದಲ್ಲಿ ಬೆಳೆ ಹಾನಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸಾಕಷ್ಟು ಪ್ರಯತ್ನ ಪಟ್ಟು ಈ ವರ್ಷ ಬೆಳೆ ಹಾನಿಗೆ ಸುಮಾರು 28 ಕೋಟಿ ರೂಪಾಯಿನ, ಅಂದ್ರೆ ಹಿರಿಯೂರು ತಾಲೂಕಿನಲ್ಲಿ ಸುಮಾರು 20,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ 28 ಕೋಟಿ ಹಣವನ್ನ ಈಗಾಗಲೇ ಮಂಜೂರು ಮಾಡಿಸಿದ್ದಾರೆ. ಅದು ಖಾತೆ ಫಲಾನುಭವಿಗಳಿಗೆ ಸೇರಿದೆ. ಅದ್ರ ಬಗ್ಗೆ ಇವತ್ತು ಒಂದಷ್ಟು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಆಗಮಿಸಿದೀವಿ. ಅದ್ರ ಬಗ್ಗೆ ನಮ್ಮ ಏನು ಸೊಸೈಟಿ ಅಧ್ಯಕ್ಷರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಅವರು ಮಾತಾಡಬೇಕು ಅಂತ ಕೇಳ್ಕೊಂತಾ ಇದ್ದೀನಿ. ಮಾನ್ಯ ಶಾಸಕರಾದ ಪೂರ್ಣಿಮಕ್ಕವರು ಸುಮಾರು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಸತತ 5 ವರ್ಷಗಳ ಕಾಲ ರೈತರ ಸೇವೆಯಲ್ಲಿ ಅಧಿಕಾರಿಗಳನ್ನು ಸಂಪರ್ಕಿಸಿ ಮತ್ತು ಸಂಬಂಧಪಟ್ಟ ಮಂತ್ರಿಗಳನ್ನು ಸಂಪರ್ಕಿಸಿ ಸಾಕಷ್ಟು ಅನುದಾನವನ್ನು ತಂದು ರೈತರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸುಮಾರು 28 ಕೋಟಿ ಮತ್ತು 20,000 ಹೆಕ್ಟರನ್ನು ಗುರುತಿಸಿ ರೈತರಿಗೆ ಪರಿಹಾರವನ್ನು ಒದಗಿಸಿರುತ್ತಾರೆ. ಈ ಹೊಲದ ನಿಮ್ಗೆ ಎಷ್ಟು ಪರಿಹಾರ ಬಂದಿದೆ? ಈ ನೋಡಿ, ಇವರು ಓದ ಸಿದ್ದಪ್ಪ ಅವರ ಮಗ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ಳಿ, ಒಂದ್ ಸ್ವಲ್ಪ ಮಾತಾಡಿ. ಹೆಸರು ಲಿಂಗರಾಜ್ ಅಂತ ಹೇಳಿ, ಓದ ಸಿದ್ದಪ್ಪ ಅವ್ರ ಮಗ ಆಗ್ಬೇಕು. ನಮ್ದು ಈ ಬಾರಿ ಮುಂಗಾರು ಮಳೆ ಜಾಸ್ತಿ ಆಗ್ಬಿಟ್ಟು ಹತ್ತಿ ಶೇಂಗಾ ಅತಿಯಾಗಿ ಮಳೆ ಬಿದ್ದಿದ್ರಿಂದ ನಷ್ಟ ಆಗಿದ್ದು. ಪೂರ್ಣಿಮಾ ಮೇಡಮ್ ಅವರು ಹೆಚ್ಚಿನ ಅನುದಾನ ತಂದು ಅನುಕೂಲ ಆಗಿದೆ ಸರ್. ಎಷ್ಟು ಬಂದಿದೆ ನಿಮಗೆ? 27,000 ಇವ್ರ ಅಕೌಂಟಿಗೆ ಜಮಾ ಆಗಿದೆ. ಸೊ ಈ ರೀತಿ ರೈತರಿಗೆ ಸದಾ ಸೇವೆಯಲ್ಲಿ ನಿರತರಾಗಿರುವಂತ ನಮ್ಮ ಶಾಸಕರು ಈಗಾಗಲೇ ಈ ರೈತರ ಸೇವೆಗಾಗಿ ಸಾಕಷ್ಟು ನಿರತರಾಗಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾತುಗಳನ್ನ ಆಡ್ತಾ ನಮ್ಮ ಭಾಗದಲ್ಲಿ ಇಲ್ಲಿರುವಂತ ಎಲ್ಲರೂ ನಮ್ಮ ಮುಖಂಡರಾದಂತ ತಮ್ಮಣ್ಣವರು, ಸರ್ ಧನಂಜಯ್, ಮೋಹನ್ ಕುಮಾರ್, ನಮ್ಮ ಮುಖಂಡರು ಮೋಹನ್ ಗೌಡ್ರು, ಲಿಂಗರಾಜು, ನಮ್ಮ ಅಣ್ಣ ಕುದ್ಲೂರು ಶಿವಮೊಗ್ಗ ಬ್ರದರ್ ರಂಗಸ್ವಾಮಣ್ಣ, ಈ ಭಾಗದ ಲೀಡರು, ಇವರೆಲ್ಲರೂ ಅಂದ್ರೆ ಇವತ್ತು ಬಹಳ ಖುಷಿ ವ್ಯಕ್ತಪಡಿಸಬೇಕು ಅಂತ ನಾವೆಲ್ಲ ಸ್ವಯಂ ಪ್ರೇರಿತವಾಗಿ ಇಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ.